ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರ ವತಿಯಿಂದ ಬಜ್ಪೆ, ಮರೋಳಿ, ಕುಲಶೇಖರ ಮತ್ತು ಶಕ್ತಿನಗರದಲ್ಲಿ ಸುಮಾರು 250ಕ್ಕೂ ಅಧಿಕ ರಿಕ್ಷಾ ಚಾಲಕರಿಗೆ ಅಕ್ಕಿ ವಿತರಣೆಯನ್ನ ಮಾಡಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಐವನ್ ಡಿಸೋಜ ಅವರು ರಿಕ್ಷಾ ಚಾಲಕರಿಗೆ ಈಗ ಸರ್ಕಾರ 5,000 ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ನೀಡಿದೆ। ಈ ಒಂದು ವಿಚಾರವನ್ನ ನಾನು ಸ್ವಾಗತಿಸುತ್ತೇನೆ ಅಂತ ಹೇಳಿದರು। ಇನ್ನು ಸರ್ಕಾರ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು, ಅಲ್ಲದೆ 1 ತಿಂಗಳ ರೇಷನ್ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಘೋಷಣೆ ಮಾಡಿದಂತಹ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು। ಒನ್ ಟೈಮ್ 5,000 ರೂಪಾಯಿ ಕೊರೋಡು ಇದರಿಂದ ಅಗಲಿಗೆ ತಿಂಗಳು 10,000 ರೂಪಾಯಿ ಲೆಕ್ಕ ಮಿನಿಮಮ್ ಕೊರೋಡು ಐದು ಬೊಕ್ಕ ಅಗಲಿಗೆ ರೇಷನ್ ಕೊರೋಡು ಬಂದಿತ್ತು। 25 ಕಿಲೋ ಅರಿ ಬೊಕ್ಕಂತೆ ಸಕ್ಕರೆ, ಎಣ್ಣೆ, ಚಾತಪುಡಿ ಪುರ ರೇಷನ್ ಕಾರ್ಡ್ ಮುಖಾಂತರ ಕೊರೋಡು ಬಂದು ಏನು ಬೇಡಿಕೆ ಕೊಡ್ತಿತ್ತು। ಆದರೆ ಇಡೀ ರಾಜ್ಯ ಸರ್ಕಾರ 5,000 ರೂಪಾಯಿ ಕೊಡ್ತಾ ತಂದೆ ಅವು ಏಪ ಬರ್ಕೊಂಡು ಆಯ್ತು ನಿಯಮಗಳು ನಾನೆಲ್ಲ ಬೈಚ್ ಬತ್ತಿಬೆಟ್ಟು ನಿಯಮ ಬತ್ತಿಬೆಟ್ಟಿಗೆ ಎಂಗೆಲ್ಲ ಮ್ಯಾಕೋ ಕಾಪರೇಟಿವ್ ಸೊಸೈಟಿದ ಇದಾಗಿ ಒಂದು ಟೇಬಲ್ ಪಾಡು ಆಗಲ್ಲ ದಾದಪುರ ದಾಖಲೆಗೆ ಈ 5,000 ಕೊರೋಡು ಐದ ಬಗ್ಗೆ ನಿಕಲ್ ದಾಖಲೆ ನಾನು ಕೇಳುವೆ ಆಪ ಫುಲ್ಲಾದ ಒಂದು ಟೇಬಲೇ ಪಾಡಿದೆ ನೋಂದಾವಣಿ ಮಾಡ್ತದೆ ನಿಖಲಿಗೆ 15,000 ನಿಖಲ್ ಅಕೌಂಟ್ ಬರ್ತಲೆಕ್ಕ ಸ್ವಲ್ಪ ಕೆಲಸ ಇತ್ತು ಕ್ಯಾಶ್ ದುಡ್ಡು